नमस्कार बच्चों। हम पिछले कक्षा में अभिनव मनुष्य अध्याय 4 का हम पढ़े थे। इस कविता को लिखे हुए कवि का नाम है श्री रामदास सिंह दिनकर जी। हम आगे पढ़ने से पहले थोड़ा पिछले कक्षा के विषय के बारे में जानकारी प्राप्त करेंगे। देखिए बच्चों, जैसे जैसे इस विश्व में आधुनिकीकरण बढ़ रहा है, वैसे वैसे ही मनुष्य जो अपनापन, जो मानवीय गुण, ये सभी खो रहे हैं। स्वार्थता, पैसों के जो लाभों में पड़कर इंसानियत को भूल रहा है, स्नेह को भूल रहा है, मानवीयता को भूल रहा है, भाईचारा को भूल रहा है। आज की जो प्रकृति को विचित्र और नवीन बनने में मनुष्य लग गया है और प्रकृति पर विधि पुरुष आसीन, प्रकृति पर ऊपर चढ़ के बैठा है। जो उनके हुक्म पर चलना है प्रकृति। जब हमें हवा चाहिए, जब हम स्विच डालते हैं, जब हमें हवा नहीं चाहिए तब स्विच ऑफ करते हैं। चाहे पानी हो, चाहे बिजली हो, चाहे हवा हो, इन सारे के सारे में हम क्या कर चुके हैं? मनुष्य अपनी मुट्ठी में रख गए, उसके अनुसार मनमानी कर रहा है। जब चाहे हम रख सकते हैं, जब हमें ना चाहे तब बंद कर सकते हैं। इस तरह हमें जो शांतियुत जीवन सोचकर कोई भी नहीं जी रहा है। सभी को जल्द जल्द में ही जीवन को यापन करना है, सभी को अपनाना है। स्वार्थ मनोभाव में जीवन कर रहा है। मनुष्य नदी, पहाड़, समुद्रों में भी क्या कर रहा है? अपनी ओर खींच रहा है। मैं जैसे कहती हूँ तो वैसे करना। हम पिछले कक्षा में इसकी जानकारी प्राप्त कर रहे थे और आगे देखेंगे। देखिए, यह मनज जिसका गगन में जा रहा है यान, कांपते जिसके करों को देखकर परमाणु। देखिए, यह मनज, ये मनुष्य, यह का मतलब है ये मनुष्य, यह मनुष्य, ये मनुष्य ये मतलब है जिसका गगन में मनुष्य जिसका ಯಾವುದರ जिसका ಯಾವುದರ गगन में जा रहा है। गगन आकाश, गगन आकाश में ಅಲ್ಲಿ गगन में जा ಹೋಗುತ್ತಿದ್ದಾನೆ। जा रहा है, जानने होगा, जा रहा है, ಹೋಗುತ್ತಿದ್ದಾನೆ। ಯಾವುದರಲ್ಲಿ ಅವನು
ಹೋಗ್ತಾ ಇದ್ದಾನಲ್ಲ, ಯಾನ್ ಪ್ರಯಾಣ. ಅವನು ಆಕಾಶದಲ್ಲಿ ಪ್ರಯಾಣವನ್ನು ಮಾಡುತ್ತಿದ್ದಾನಲ್ಲ, ಕಾಂಪತೆ ಬಿಸ್ಕೆ ಕರೋಕೋ ದೇಖ ಕರ್ ಪರಮಾಣು. ಕಾಂಪತೆ ಅಂದರೆ ನಡುಗುತ್ತದೆ. ಕಾಂಪತೆ ನಡುಕ. ಕರೋ ಅಂದರೆ ಕೈಗಳು. ಜಿಸ್ಕೆ ಯಾರ. ಜಿಸ್ಕೆ ಯಾರ. ಕರೋ ಕೈಗಳು. ಯಾರ ಕೈಗಳು ನಡುತ್ತಾ ಇದ್ದಾವೆ ನೋಡ್ರಿ. जिसके कांपते जिसके करों को देख कर परमाणु. देख कर करों को ಅಂದ್ರೆ ಕೈಗಳನ್ನ ಅಂತ ಇದೆ. ಕರೋं को ಅಂದ್ರೇನು? करों को ಕೈಗಳಿಗೆ ಅಂತ ಇದೆ ಅರ್ಥ. देख कर नोड़ी. देख कर देख नोड़ी. परमाणु ಇಲ್ಲಿ ಪರಮಾಣುಗಳು ಸಹ ಮನುಷ್ಯನ ಕೈಗಳನ್ನು ನೋಡ್ಬಿಟ್ಟು ನಡುಗುತ್ತಾ ಇದ್ದಾವೆ ಅಲ್ಲ ನೋಡಿ. यह मनुष्य जो सृष्टि का श्रृंगार. ಈ ಮನುಷ್ಯ ಏನು? ಸೃಷ್ಟಿಯ ಶೃಂಗಾರ ಅವನು. ಜ್ಞಾನದ ಒಂದು ಶೃಂಗಾರ ಅವನು, ವಿಜ್ಞಾನದ ಒಂದು ಶೃಂಗಾರ ಅವನು, ಆಮೇಲೆ ಆಲೋಕ ಆಕಾರ. ಇವನು ಏನು ಒಳಗಡೆ ಇರುವಂತಹ ಒಂದು ವಿಶಾಲವಾದಂತಹ ಲೋಕದಲ್ಲಿರುವಂತಹ ಎಲ್ಲವೂ ಸಹ ಇದೇನಾಗಿದೆ? ಮನುಷ್ಯನ ಸೃಷ್ಟಿ. ಆಗಾರ ಅಂದರೆ ಬಹಳಷ್ಟು ಇರುವಂಥದ್ದು, ಬಹಳಷ್ಟು ಇರುವಂಥದ್ದು. ಇಲ್ಲಿ ನೋಡಿ, व्योम से पाताल तक. व्योम अंतरिक्ष यान अंतरना. व्योम अंतरिक्ष यान. अंतरिक्ष अंतरिक्षದಿಂದ से पाताल ಅಂದರೆ ಭೂಲೋಕ. ಪಾತಾಳ ಒಳಗಡೆ. ಭೂಮಿಯ ಒಳಗಡೆ ಇರುವಂತಹ ಲೋಕಕ್ಕೆ ಭೂಲೋಕ ಅಂತೇಳಿ ಕರೀತಾರೆ. ತಕ್ ಸಬ್ ಕುಚ್ ಸೇ ಹೈ ಜ್ಞೇಯ. ಇದಕ್ಕೆ ಅಂತರಿಕ್ಷದಿಂದ ಪಾತಾಳ ಲೋಕದವರೆಗೂ ಏನಿದೆ? ಜ್ಞೇಯ ಅಂದರೆ ಜ್ಞಾನ ಇದೆ. ಜ್ಞೇಯ ಜ್ಞಾನ. ಮನುಷ್ಯನಿಗೆ ಜ್ಞಾನ ಇದೆ. परना यह परिचित मनुष्य का यज्ञ उसका श्रेय. ಆದರೆ ಇದು ಅವನ ಶ್ರೇಯಸ್ಸು ಅಲ್ಲ, ಆದರೆ ಇದು ಅವನಿಗೆ ಗೊತ್ತಿಲ್ಲ. ಏನನ್ನ
ಜಾಸ್ತಿ ತಿಳುವಳಿಕೆಯನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ದಾನೋ ಅದು ಅವನ ತಿಳುವಳಿಕೆ ಅಲ್ಲ ಅಂತ ಹೇಳ್ತಾರೆ. ಪರ್ನಾಯ ಪರಿಚಯ ಆದರೆ ಇದು ಮನುಷ್ಯನ ಪರಿಚಯವಲ್ಲ. ಅನ್ವೇಷಣೆ ಮಾಡೋದು, ಹೊಸದೆಲ್ಲ ಸೃಷ್ಟಿಯನ್ನು ನೋಡೋದು, ಅದನ್ನೆಲ್ಲ ಬಳಸ್ಕೊಳ್ಳೋದು, ಇದು ಮನುಷ್ಯನ ನಿಜವಾದ ಜೀವನ ಅಲ್ಲ. ಇದು ಏನು ನಿಜವಾದ ಜೀವನ? ಯಜ್ಞ ಉಸ್ಕಾಶ್ರಯ, ಇದು ಅವನ ಯಶಸ್ಸಲ್ಲ, ಇದು ಅವನ ಯಶಸ್ಸಲ್ಲ. ಆದರೆ ಬೇರೆ ಇನ್ನೇನಿದೆ ನೋಡಿ, ಶ್ರೇಯ ಅಂದರೆ ಯಶಸ್ಸು. ಯಶಸ್ಸು ಅಲ್ಲ. ಆಮೇಲೆ ಇನ್ನೇನಾಗುತ್ತೆ ನೋಡಿ, श्रेय उसका बुद्धि पर चैतन्य उनकी जीत. ಅವನ ಶ್ರೇಯಸ್ಸು ಬುದ್ಧಿಯ ಮೇಲೆ, ಹೃದಯದ ಮೇಲೆ ಏನು ಯಶಸ್ಸನ್ನು ಕಾಣ್ತಾನೆ. ಅವನ ಒಂದು ಚೈತನ್ಯ ಉರು ಅಂದರೆ ಹೃದಯದ ಮೇಲೆ, ಹೃದಯದ ಮೇಲೆ ಅವನು ಏನು ಮಾಡ್ತಾನೆ? ಚೈತನ್ಯವನ್ನು ಸಾಧನೆ ಮಾಡ್ತಾನೆ. ಆದರೆ ಅದಷ್ಟೇ ಅವನಿಗೆ ಯಶಸ್ಸು ಕಾಣೋದು. ಬುದ್ಧಿ ಮೇಲೆ, ಹೃದಯದ ಮೇಲೆ ನಾನು ಕಂಡಿಡಿದೆ, ನಾನು ಅನ್ವೇಷಣೆ ಮಾಡಿದೆ ಅಂತ ಸೀಮಿತ ಅವನಿಗಷ್ಟೇ. ಶ್ರೇಯ ಮಾನವಕ್ಕೆ ಆಸೀಮಿತ ಮಾನವಸೆ ಪ್ರೀತಿ. ಅದರ ನಿಜವಾದ ಯಶಸ್ಸು ಎಲ್ಲಿದೆಯಪ್ಪ ಅಂದರೆ ಮನುಷ್ಯನಿಗೆ, ಮಾನವನಿಗೆ ಅಸೀಮಿತವಾದಂತಹ ಮನುಷ್ಯನಲ್ಲಿ ಇರುವಂತಹ ಏನೋ ಪ್ರೀತಿ ಅಂದರೆ ಪ್ರೀತಿ, ಅಲ್ಲಿ ಇರೋದು ಮನುಷ್ಯನ ನಿಜವಾದ ಯಶಸ್ಸು. ನೋಡಿ, एक नर से दूसरे के बीच का व्यवधान. ವ್ಯವಧಾನ ಅಂದರೆ ದುಃಖ, ನೋವು ಹಂಚ್ಕೊಳ್ಳೋದು. ಈಗ ಯಾರಿಗಾದ್ರೂ ನೋವಾದರೆ, ಯಾರಿಗಾದ್ರೂ ದುಃಖ ಆದರೆ ನಾವೇನು ಮಾಡ್ತೀವಿ? ಯಾಕೆ ಮಾಡ್ತಾ ಇದೆಯಾ, ಏನೋ ನಿಂದ ದುಡ್ಡು ಬರ್ಬಾರ್ದು ಬಂದಿರೋದು, ಬಾರವ ದೇವರದಲ್ಲಿ ನಾವಿದ್ದೀವಿ ಜೊತೆಗೆ, ಬಾ ಏನಾಗುತ್ತೆ ಜೀವನ ಮಾಡೋಣ ಅಂತಂದು ಸಮಾಧಾನ ಮಾಡ್ತಾರಲ್ಲ ಆ ದುಃಖಕ್ಕೆ, ಅದು ಬಹಳ ದೊಡ್ಡ ಗುಣ. ಆ ಗುಣವನ್ನು ಬಿಟ್ಟು ಮನುಷ್ಯ ಏನು ಮಾಡ್ತಾ ಇದ್ದಾರೆ? ತನ್ನದೇ ಆದಂತಹ ಯೋಚನೆಗಳಿಂದ ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸಿ ತಾನೊಬ್ಬನೇ ಮುಂದುವರಿಬೇಕು ಅನ್ನೋ ಒಂದು ಯೋಚನೆಯಿಂದ ಏನು ಮಾಡ್ತಿದ್ದಾರೆ? ತನ್ನ ಮಾನವ ಸಂಬಂಧಗಳನ್ನೆಲ್ಲ ಕಳೆದುಕೊಳ್ತಾ ಇದ್ದಾನೆ, ಕಳೆದುಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಫಿಕ್ಸ್ಡ್. ಯಾರ್ದಾರ ಮನೆಗೆ ಬರಬೇಕಂದ್ರೆ ಫೋನ್ ಮಾಡಬೇಕು, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಮಕ್ಕಳನ್ನ ಮನೆಯಲ್ಲಿ ಬೀಗ ಹಾಕೊಂಡು ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ತಂದೆಗೆ ಮಕ್ಕಳ ಪ್ರೀತಿ ಇಲ್ಲ, ತಾಯಿಗೆ ಮಕ್ಕಳ ಪ್ರೀತಿ ಇಲ್ಲ, ಮಕ್ಕಳು ಬರ್ತಾರೆ, ತಾತ ಬರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವರು ಬರ್ತಾರೆ. ಪ್ರೀತಿಯಿಂದ ಮಕ್ಕಳಲ್ಲಿ ಮಾತನಾಡೋದು ವಿರಳ ಆಗ್ತದೆ. ಹೋಮ್ವರ್ಕು, ಶಾಲೆ, ಸರಿಯಾಗಿ ಏನೋ ಒಂದು ಬೇಸಾಕಿರ್ತಾರೆ, ಬೇಗ ಬೇಗ ಆಗೋಂಥದ್ದು, ಅದನ್ನು ತಿನ್ನೋದು, ಮಲಗೋದು, ಹೊಡ್ಕೊಳ್ಳೋದು, ಓಡೋದು, ಇಷ್ಟಕ್ಕೆ ಜೀವನ ಸೀಮಿತ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಅಡುಗೆಯನ್ನು ಪ್ರೀತಿಯಿಂದ ಮಾಡ್ತಾ ಇದ್ರು, ಪ್ರೀತಿಯಿಂದ ಹಂಚುತ್ತಾ ಇದ್ರು. ಆಮೇಲೆ ಇಷ್ಟೆಲ್ಲ ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ಕ್ಷಮಾಗುಣ ಇತ್ತು. ಎಲ್ಲರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ಅವಾಗ ಅವ್ರು ತಿದ್ಕೊಂಡು ಹೋಗ್ತಾ ಇದ್ರು. ಈಗ ಕ್ಷಮಾಗುಣ ತಿದ್ಕೊಂಡು ಹೋಗುವಂತಹ ತಾಳ್ಮೆನೂ ಇಲ್ಲ. ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಸ್ವಾರ್ಥಿಯಾಗಿದ್ದಾರೆ. ನಾನು ನಂದು ಅಷ್ಟೇ, ನಾನೊಬ್ಬರೇ ಮುಂದುವರಿಬೇಕು, ಬೇರೆಯವರೆಲ್ಲ ಹಂಗೆ. ಅವ್ರು ಏನಾದರೂ ನನಗೆ ಇಷ್ಟರ ಮಟ್ಟಿಗೆ ಜೀವನ ಏನಾಗ್ತಾ ಇದೆ? ಸ್ವಾರ್ಥಕ್ಕೆ ಬಂದು ತಲುಪಿದೆ.
ಸಹ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಕಳ್ಕೊಂಡಿದ್ದೀವಿ ಅಂತ. ಆದರೆ ಹಿಂದೆ ತಿರುಗಿ ನೋಡಿದಾಗ ನಮಗೆ ಮತ್ತೆ ಸಿಗೋದಿಲ್ಲ. ತೋಡದೆ ಜೋ, ತೋಡದೆ ಅಂದರೆ ಮುರಿದ್ಬಿಡು, ಈ ಥರದವೆಲ್ಲ ಮುರಿದು ಬಿಡು. ತೋಡು ಮುರಿದು ಬಿಡು, ಬಿಟ್ಬಿಡು, ಇಂಥವನ್ನೆಲ್ಲ ಬಿಟ್ಬಿಡು. ಬಸ್ ಯಹಿ ಜ್ಞಾನಿ ವಹಿ ವಿದ್ವಾನ್. ಯಾರು ಎಲ್ಲರನ್ನ ಪ್ರೀತಿಸಿ ಎಲ್ಲರನ್ನ ಒಂದೇ ಕರ್ಕೊಂಡು ಹೋಗ್ತಾನೋ ಅವನೇ ನಿಜವಾದ ಮನುಷ್ಯ. ಏಳು ಬೀಳು ಕಷ್ಟ ಸುಖ ಇವುಗಳನ್ನೆಲ್ಲ ಸಮಾನ ರೀತಿಯಲ್ಲಿ ಎಲ್ಲರೂ ಹಂಚಿಕೊಂಡು ಹೋಗ್ತಾನೆ ಮನುಷ್ಯ. ಅದನ್ನೆಲ್ಲ ಬಿಟ್ಬಿಡು. ಇದನ್ನೆಲ್ಲದರ ಮುಂದೇನು ಮನುಷ್ಯ ಒಬ್ಬರನ್ನು ಒಬ್ಬರು ಪ್ರೀತಿಯನ್ನು ಮಾಡಬೇಕು, ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೋಬೇಕು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು, ಪ್ರೀತಿಯನ್ನು ತೋರಿಸ್ಬೇಕು ಅಂತ ಹೇಳ್ತಾರೆ. ಅವ್ರ ಮಾನವಿ ವಹಿ, ಅವನೇ ಮಾನವ. ಅದ ನಿಸ್ವಾರ್ಥ ಮನೋಭಾವನೆಯಿಂದ ಜೀವನ ಮಾಡಬೇಕು. ಸ್ವಾರ್ಥ ಮನೋಭಾವನೆಯಿಂದ ಜೀವನ ಮಾಡಬೇಕು. ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಆಸೆಯೇ ದುಃಖಕ್ಕೆ ಕಾರಣ ಅಂತ ಗೌತಮ ಬುದ್ಧರು ಹೇಳಿದ್ದಾರೆ. ಹೌದಾ? ಹಾಗಾಗ್ಬಿಟ್ಟು ನಾವೇನು ಮಾಡಬೇಕು, ನಮ್ಮ ಮನುಷ್ಯನ ಮನುಕುಲದ ಒಳ್ಳೊಳ್ಳೆ ವಿಚಾರಗಳನ್ನು, ಸಂಬಂಧಗಳನ್ನು, ಮಾನವೀಯ ಗುಣಗಳನ್ನು ನಾವೇನು ಮಾಡಬೇಕು, ಇಟ್ಕೋಬೇಕು. ಈಗ ನೋಡಿ, ಹಳ್ಳಿಗಾಡಿನಲ್ಲಿ ಒಂದೊಂದು ಊಟ ಇಲ್ಲ ಅಂದರೆ ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗಿ ಬಲವಂತದಿಂದ ಊಟ ಮಾಡಿಸ್ತಾರೆ. ಬಾರಮ್ಮ, ಇವತ್ತು ನಿಮ್ಮ ಅಪ್ಪ ನಮ್ಮೆಲ್ಲ ಹೋಗಿದ್ದಾರೆ, ಬಾರಮ್ಮ ಉಣ್ಣಮ್ಮ ಅಂತಂದು ಕರೀತಾರೆ. ಅದೇ ಪೇಟೆಗಳಲ್ಲಿ ಏನು ಮಾಡ್ತಾರೆ, ಬಾತ್ ಹಾಕೊಂಡ್ಬಿಟ್ಟಂತಂದರೆ ಅಲ್ಲಿ ಯಾರಿದ್ದಾರೋ ಯಾರಿಲ್ಲೋ ಗೊತ್ತಾಗಲ್ಲ. ಈ ಥರ ಅನೇಕ ದುಃಖಕರವಾದಂತಹ ಒಂದು ಸನ್ನಿವೇಶಗಳು ಸಹ ನಡೆದು ಹೋಗ್ಬಿಟ್ಟಿದ್ದಾವೆ. ಮಕ್ಕಳನ್ನೇ ಬಿಟ್ಟು ಹೋಗೋದು, ವೃದ್ಧರನ್ನೇ ಬಿಟ್ಟು ಹೋಗೋದು. ಹೌದಾ? ಅದೇ ಹಳ್ಳಿಗಾಡಿನಲ್ಲಾದರೆ ಸ್ವಲ್ಪ ಅದೇ ಯಾಕೆ ಒಳಗಡೆ ಬರಲಿಲ್ಲ ಹುಡುಗಿ ಒಳಗೆ ಇದ್ದಾನೆ ಅಪ್ಪ ಅಮ್ಮ ಇದರಿಂದ ಅಂತಂದು ಸ್ವಲ್ಪ ತಟ್ಟಿ ಬಾಕು ತೆಗೆದು ನೋಡುವಂಥ ಒಂದು ಪ್ರೀತಿ ಸೌಲಭ್ಯ ಅವ್ರ ಹತ್ರ ಇದೆ. ಅವಾಗ ನೋಡ್ತಾಳೆ, ಅವಳು ಮಲ್ಕೊಂಡಿರ್ತಾಳೆ, ಯಾಕೋ ಮನೆಗೆ ಇದೆಯಾ, ಎದ್ದಾಳವ, ಯಾರಿಲ್ಲ ಇಲ್ಲ ಊರು ಹೋಗಿದೆ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತಂದ್ರೆ ಅವ್ರೇನು ಮಾಡ್ತಾರೆ, ಆ ಬರದಲ್ಲಿ ಬಂದು ನೀರು ಕುಡಿಸಿ ಊಟ ಮಾಡಿಸಿ ಸಮಾಧಾನ ಮಾಡಿ ಹೇಳೋಗ್ತಾರೆ. ಅವಾಗ ಅವರ ಅಪ್ಪ ಅಮ್ಮ ಇವರಿದ್ದಾರಲ್ಲ ಅಂತ ಒಂದು ನಂಬಿಕೆಯಿಂದ ಬಿಟ್ಟು ಹೋಗಿರ್ತಾರೆ. ಸುಮ್ಮನೆ ಬಿಟ್ಟು ಹೋಗಿರಲ್ಲ. ಅಂದರೆ ಅದೇ ಅವರ ಪ್ರೀತಿಯ ಒಡನಾಟ ಚೆನ್ನಾಗಿರುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಕವಿತಾಕ ಆಶೆ, ಕವಿತೆಯ ಒಂದು ಆಶಯ ಏನಿದೆ ಅಂತ. इस गद्य भाग में वैज्ञानिक युग और आधुनिक मानव का विश्लेषण हुआ है. ಆಧುನಿಕ ಮತ್ತು ವೈಜ್ಞಾನಿಕತೆಯ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಮಾಡಿದ್ದಾರೆ. कवि दिनकर जी इस कविता द्वारा यह संदेश देना चाहते हैं. दिनकर जी ಈ ಕವಿತೆಯಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನದು? कि आज के मानव के प्रकृति के, ಇಂದಿನ ಮನುಷ್ಯನ ಮತ್ತು ಪ್ರಕೃತಿಯ के हर तत्व पर, ಭೂಮಿ, ಅಪ್ಪು, ವಾಯು, ಜಲ ಇವೆಲ್ಲ ಭೂಮಿಯ ತತ್ವಗಳು. ಈ ತತ್ವಗಳನ್ನು ಏನು ಮಾಡಿದ್ದಾನೆ ಅವನು, ತನ್ನಲ್ಲಿ ಯಶಸ್ಸನ್ನು ಕಂಡಿದ್ದಾನೆ. ಇವುಗಳ ಮೇಲಿಂದ ಪ್ರಾಪ್ತ ಕರಡಿ ಹೇ ಪರಂತು ಕೇಸಿ ವಿಡಂಬನಾ ಹೈಕಿ. ಆದರೆ ಇದನ್ನು ತುಂಬ ವಿಡಂಬನೆ, ದುಃಖಕರವಾದಂತಹ ಸಂಗತಿ. ಏನು? उसने स्वयं को नहीं पहचाना. ಫಸ್ಟು ನಿನ್ನನ್ನು ನೀನು ಅರ್ಥ ಮಾಡ್ಕೊ, ಬೇರೆಯವರು ಸುಲಭವಾಗಿ ಅರ್ಥ ಆಗ್ತಾರೆ. ಹೌದಾ ಅಂತ ಹೇಳ್ತಾ ಇದ್ದಾರೆ. ಅಪ್ಪನೇ ಭಾಯಿಚಾರೆ ಕೋ ನಹಿ ಸಮझ. ನೀನು ಸಹೋದರತ್ವವನ್ನೇ ನೀನು ಮಾಡ್ತಿದ್ದೀಯ. ಸಹೋದರ ಮನೋಭಾವನೆಯಿಂದ ನೀನು ಕಟ್ಟಿದ್ದೀಯ. ಹೆಂಗೆ ಬರುತ್ತೆ? ಬರೀ ದೊಡ್ಡ 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 ದೊಡ್ಡ
ಬಸವಣ್ಣನೇ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಮಾನವ ಮಾನವಕ್ಕೆ ಬೀಚ್, ಮನುಷ್ಯ ಮನುಷ್ಯನ ಮಧ್ಯೆ ಏನಿರಬೇಕು? ಸ್ನೇಹಿಕ ಬಾಂಧನ, ಸ್ನೇಹದ ಒಂದು ಆಣೆಕಟ್ಟನ್ನು ಕಟ್ಟಬೇಕು. ಬಾಂಧ್ ಅಂದರೆ ಆಣೆಕಟ್ಟು. ಆಣೆಕಟ್ಟು ಅಂತಂದರೆ ಸೇತುವೆ. ಸೇತುವೆಯನ್ನು ಬೆಸಿಬೇಕು. ಈಗ ಹಳ್ಳ ಹೋಗ್ತಾ ಇರುತ್ತೆ, ಕುತ್ತಿಗೆ ಮಟ್ಟ ನೀರಿರ್ತವೆ, ಹೋಗೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ? ಜನಗಳಿಗೆ ಅನುಕೂಲ ಆಗಲಿ ಅಂತಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಯಾಕೆ? ಅವರಿಗೆ ಸುಗಮವಾಗಲಿ, ಅನುಕೂಲ ಆಗಲಿ. ಹಳ್ಳಿಯಿಂದ ಬೇರೆ ಕಡೆ ಮಕ್ಕಳು ಹೋಗ್ತಾ ಇರ್ತಾರೆ, ಸಂತೆಗೆ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ವ್ಯಾಪಾರಕ್ಕೆ ಹೋಗ್ತಾ ಇರ್ತಾರೆ. ಅವ್ರ ನೆತ್ತೆ ಮೇಲೆ ಇಟ್ಕೊಂಡು ಸರಕು ಸರಂಜಾಮಗಳನ್ನು, ಪುಸ್ತಕಗಳನ್ನು ಇಟ್ಕೊಂಡು ಹೋಗ್ತಾ ಆಗಲ್ಲ. ಅದು ಸೇತುವೆ ಮಾಡಿದ್ರೆ ಆರಾಮಾಗಿ ಹೋಗ್ತಾರೆ, ಆರಾಮಾಗಿ ಬರ್ತಾರೆ. ಏನಂದರೆ ನಾನು ಜನಗಳಿಗೆ ಅನುಕೂಲದ ರೀತಿಯಲ್ಲಿ ನಾವು ಜೀವನ ಮಾಡಬೇಕೇ ವಿನಃ ನಾನೊಬ್ಬನೇ ಜೀವನ ಮಾಡಿಕೊಂಡು ಪ್ರಕೃತಿಯನ್ನೆಲ್ಲ ಹಾಳು ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗಬೇಕು? ಅಲ್ಲ, ಅವರು ಸಹ ನಮ್ಮಂಗೆ ಜೀವನ ಮಾಡಲಿ. ಈಗೆಲ್ಲ ಗಾಳಿಯನ್ನು ಕೊಂಡ್ಕೊಂಡು ಕುಡಿತಾ ಇದ್ದಾರೆ ದುಡ್ಡಿಗೆ, ಆಕ್ಸಿಜನ್. ಈಗ ನೀರು ಕೊಂಡ್ಕೊಂಡು ಕುಡಿತಾ ಇದ್ವಿ, ಗಾಳಿನೇ ಕೊಂಡ್ಕೊಂಡು ಕುಡಿಯುವಂತಹ ಪರಿಸ್ಥಿತಿ ಬಂದಿದೆ. ಮುಂದೆ ಒಂದಾನೊಂದು ಕಾಲದಲ್ಲಿ ನಾವು ಊಟ ಮಾಡಲ್ಲ, ಮಾತ್ರೆಗಳನ್ನು ನುಂಗಿ ಜೀವನ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ನಾವು ಎಷ್ಟು ಮಟ್ಟಿಗೆ ನಮ್ಮ ಒಂದು ಜೀವನದ ರೂಪವನ್ನು ಹದಗೆಡಿಸ್ಕೊಳ್ತಾ ಇದ್ದೀವಿ ಅನ್ನೋದು ಸ್ವಲ್ಪ ನೋಡಬೇಕು, ನಾವು ಯೋಚನೆ ಮಾಡಬೇಕು. ಅದನ್ನೇ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾ ಇದ್ದಾರೆ. जो मानव दूसरे मानव से प्रेम का रिश्ता जोड़कर आपस की दूरी को मिटाना. ನೋಡಿ, ಪ್ರೀತಿಯನ್ನು ಇಟ್ಕೋಬೇಕು, ದೂರ ಇರುವಂಥದ್ದನ್ನು ಬಿಡಬೇಕು. ಅದನ್ನು ಹೇಳ್ತಾರೆ ಮಿಟಾನ. ವಹಿ ಮಾನವ ಕಹಲಾನೆ ಕಾ ಅಧಿಕಾರಿ. ಅವನೇ ಮನುಷ್ಯನ ಆಗೋದಕ್ಕೆ ಅಧಿಕಾರ ಇರಬೇಕು. ಮನುಷ್ಯನಿಗೆ ತನ್ನದೇ ಆದಂತಹ ಗುಣಗಳಿದ್ದಾವೆ. ದಯೆ ಇರಬೇಕು, ಕರುಣೆ ಇರಬೇಕು, ಕ್ಷಮಾಗುಣ ಇರಬೇಕು, ಒಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಿರಬೇಕು. ಇದು ಸಂಪೂರ್ಣವಾದಂಥ ಒಬ್ಬ ಮನುಷ್ಯನ ಲಕ್ಷಣಗಳು. ಯಾರ ಏನಾದರೂ ನನಗೇನು ನಾನು ಚೆನ್ನಾಗಿರಬೇಕು, ಅದು ಸ್ವಾರ್ಥ ಮನೋಭಾವ ಅಲ್ಲ. ನಿಸ್ವಾರ್ಥ ಮನೋಭಾವನೆಯಿಂದ ನಾವು ಜೀವನ ಮಾಡಿದ್ರೆ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರ್ತಾರೆ. ಪ್ರಕೃತಿನೂ ಚೆನ್ನಾಗಿರುತ್ತೆ, ಮನುಷ್ಯನ ಜೀವನವೂ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ನಾವು ಪ್ರಕೃತಿಗೆ ಅಡಚಣೆ ಮಾಡಿದ್ರೆ ಪ್ರಕೃತಿ ನಮಗೆ ಯಾವಾಗ ಅಡಚಣೆ ಮಾಡುತ್ತೋ ಗೊತ್ತಿಲ್ಲ. ಘೋರವಾದಂತಹ ಅಡಚಣೆ ಮಾಡುತ್ತೆ. ಅದನ್ನು ಯಾರಿಂದಲೂ ತಡ್ಕೊಳಕ್ಕಾಗಲ್ಲ. ಅಷ್ಟು ಪ್ರಕೃತಿಯ ಒಂದು ಮುನಿಸು ಭಾಳ ಘೋರವಾಗಿರುತ್ತೆ. ಅದನ್ನೇನು ಹೇಳ್ತಾ ಇರೋದು, ಮನುಷ್ಯನನ್ನು ಪ್ರೀತಿ ಮಾಡ್ರಿ, ವಸ್ತುಗಳನ್ನು ಪ್ರೀತಿ ಮಾಡಬೇಡ್ರಿ, ನಿರ್ಜೀವವನ್ನು ಪ್ರೀತಿ ಮಾಡಬೇಡ್ರಿ, ಜೀವ ಇರೋದಕ್ಕೆ ಪ್ರೀತಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಾಡಿನ ರೂಪದಲ್ಲಿಯೂ ಸಹ ನಾವು ಹಾಡಬಹುದು. ಯಾವ ರೀತಿ ಅಂತ ನೋಡೋಣ. आज की दुनिया विचित्र नवीन, आज की दुनिया विचित्र नवीन, प्रकृति पर सर्वत्र विजय पुरुष आसीन, है बंधे नर के करोगे, है बंधे नर के करोगे, वारे विद्युत भाव, वारे विद्युत भाव, हुक्म पर चढ़ता उतरता, हुक्म पर चढ़ता उतरता, है पवन का ताप, है पवन का ताप, है नहीं बाकी कहीं व्यवधान, है नहीं बाकी कहीं व्यवधान, लांग सकता नर सरत, गिर सिंधु एक समान, लांग
गिरि सिंधु एक समान, यह मन जिसका गगन में जा रहा है यार, है मन जिसका गगन में जा रहा है यार, कांपते जिसके करों को देख कर परमाणु, कांपते जिसके करों को देख कर परमाणु, यह मन जो सृष्टि का श्रृंगार, यह मन जो सृष्टि का श्रृंगार, ज्ञान का विज्ञान का, ज्ञान का विज्ञान का, आलोक का आगार, आलोक का आगार, व्योम से पाताल तक, व्योम से पाताल तक, सब कुछ इससे देखने, व्योम से पाताल तक, सब कुछ है इसे ने, परनायक परिचित मनज का, पर यह परिचित मनज का, यह ना उसका श्रेय, यह ना उसका श्रेय, श्रेय उसका बुद्धि पर, श्रेय उसका बुद्धि पर, चैतन्य उर्की चीज, चैतन्य उर्की चीज, श्रेय मानव की असीमित, श्रेय मानव की असीमित, मानव से प्रिय, मानव से प्रिय, एक नर से दूसरे के बीच का व्यवधान, एक नर से दूसरे के बीच का व्यवधान, तोड़ दे जो, बस यही ज्ञानी, बस यही ज्ञानी, वही विद्वान, और मानो भी वही, और मानो भी वही। बच्चों, इस तरह गाने के रूप से भी गा सकते हैं और पद्य के रूप में भी, जैसे कविता को पढ़ते हैं उसकी एक विधा को मैं आपको बताती हूँ। पद्य 4 अभिनव मनुष्य, कवि का नाम है रामदास सिंह। आज की दुनिया विचित्र नवीन, आज की दुनिया विचित्र नवीन, प्रकृति पर सर्वत्र है, प्रकृति पर सर्वत्र है विजय पुरुष आसीन, प्रकृति पर सर्वत्र है विजय पुरुष आसीन, है बंधे नर के करों में, है बंधे नर के करों में वारे विद्युत भाव, है बंधे नर के करों में वारे विद्युत भाव, हुकुम पर चढ़ता उतरता है, हुकुम पर चढ़ता उतरता है पवन का ताप, हुकुम पर चढ़ता उतरता है पवन का ताप, है नहीं बाकी कहीं व्यवधान, है नहीं बाकी कहीं व्यवधान, लांग सकता नर सरित गिरि सिंधु का समान, लांग सकता नर सरित गिरि सिंधु का समान, यह मन जो जिसका गगन में जा रहा है यार, यह मन जिसका गगन में जा रहा है यार, कांपते जिसके करों को देख कर परमाणु, कांपते जिसके करों को देख कर परमाणु, यह मन जो सृष्टि का श्रृंगार, यह मन जो सृष्टि का श्रृंगार, ज्ञान का विज्ञान का आरोप का आकार, ज्ञान का विज्ञान का आरोप का आकार, व्योम से पाताल तक, व्योम से पाताल तक, सब कुछ इसे है देश, परनाय परिचित मनज का, परनाय परिचित मनज का, यह नाम उसका है,
श्रेय उसका बुद्धि पर चैतन्य उनकी जीत, श्रेय उसका बुद्धि पर चैतन्य उनकी जीत, श्रेय मानव की असीमित मानवों से प्रेत, श्रेय मानव के असीमित मानवों से प्रेत, एक नर से दूसरे के बीच का व्यवधान, एक नर से दूसरे के बीच का व्यवधान छोड़ दे जो बस यही ज्ञान, तोड़ दे बस यही ज्ञाने, वही विद्वान और मानव भी वही, और मानव भी वही। इस तरह कविता को अनेक विधाओं में हम पढ़ सकते हैं और गाने के रूप में भी गा सकते हैं। बच्चों, आपको ये पद्य अच्छा लगे होंगे और आप भी घर में इसको गाने के साथ प्रयत्न कीजिए। बहुत सुंदर कविता है। आप इस पाठ को समझ चुके हैं, मैं समझता हूँ। आप इस पद्य को लिखकर और आशय को भी लिखकर आइए और सुंदर रूप से लिखकर आना।